ವಿರಾಮದ ಬಳಿಕ ಸುದ್ದಿ ಸಂಚಿಕೆ ಮತ್ತೆ ಸ್ವಾಗತ. ಚಲಿಸ್ತಾ ಇದ್ದ ಕಾರ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ಘಟನೆ ಸುಳ್ಯ ತಾಲೂಕಿನ ಅಜ್ಜಾವರ ಸಮೀಪ ನಡೆದಿದೆ. ಕಾರ್ನಲ್ಲಿ ಇದ್ದವರು ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ಭುವನ್ ಅತ್ಯಾಡಿ ಎಂಬವರು ಚಲಾಯಿಸ್ತಾ ಇದ್ದ ಮಾರುತಿ ವ್ಯಾಗನರ್ ಕಾರು ಬೆಂಕಿಗೆ ಆಹುತಿಯಾಗಿದೆ. ರಾತ್ರಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಭುವನ್ ರವರು ಕಾರಿನಲ್ಲಿ ಹೊರಟು ಮಾವಿನಪಳ್ಳ ರಸ್ತೆ ತಲುಪಿದ ವೇಳೆ ಕಾರಿನ ಬೋನೆಟ್ನಿಂದ ಹೊಗೆ ಬರಲು ಆರಂಭಿಸಿದ್ದು, ಇದನ್ನು ಗಮನಿಸಿದ ಭುವನ್ ಕಾರನ್ನು ಬದಿಗೆ ನಿಲ್ಲಿಸಿದ್ರು. ಈ ವೇಳೆ ಕಾರು ಏಕಾಏಕಿ ಲಾಕ್ ಆಗಿದೆ. ಕೆಲ ಸಮಯ ಕಳೆಯುವುದರ ಒಳಗಡೆ ಎದುರು ಬಾನೆಟ್ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ವೇಳೆ ಆತಂಕಕ್ಕೆ ಒಳಗಾದಂತಹ ಭುವನ್ ಹರಸಾಹಸ ಪಟ್ಟು ಡೋರನ್ನು ತೆರೆದು ಕಾರಿನಿಂದ ಹೊರಕ್ಕೆ ಇಳಿದಿದ್ದಾರೆ. ಬಳಿಕ ಅಲ್ಲೇ ರಸ್ತೆಯ ಪಕ್ಕದಲ್ಲಿದ್ದಂತಹ ಮನೆಯವರಿಗೆ ವಿಷಯವನ್ನು ತಿಳಿಸಿದ್ದು, ಅವರ ನೆರವಿನಿಂದ ಕಾರಿಗೆ ನೀರು ಸುರಿದು ಬೆಂಕಿಯನ್ನು ನಂದಿಸಿದ್ದಾರೆ. ಇದರಿಂದ ಕಾರು ಸಂಪೂರ್ಣ ಸುಟ್ಟು ಹೋಗುವುದು ತಪ್ಪಿದ್ರೂ ಕಾರಿನ ಇಂಜಿನ್ ಸಂಪೂರ್ಣ ಸುಟ್ಟು ಹಾನಿಯಾಗಿದೆ. ಭುವನ್ ರವರ ಸಮಯ ಪ್ರಜ್ಞೆಯಿಂದಾಗಿ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ.